ಸಂಜೆಯಾಗುತ್ತಿದ್ದಂತೆಯೇ ಬೀದಿ ಬದಿಯ ಪಾನಿಪುರಿಗಳು ಕಣ್ಣಿಗೆ ಬೀಳಲು ಪ್ರಾರಂಭಿಸುತ್ತವೆ. ಅವುಗಳನ್ನು ನೋಡಿದ ಕ್ಷಣ ಬಾಯಲ್ಲಿ ನೀರಿರುತ್ತದೆ. ಚಿಕ್ಕ ಮಕ್ಕಳಿಂದ ಹಿಡಿದು ಹಲ್ಲೆಲ್ಲಿದ ಅಜ್ಜ ಅಜ್ಜಿಯರು ಕೂಡ ಇಷ್ಟಪಟ್ಟು ತಿನ್ನುವ ಚಾಟ್ ಅಂದ್ರೆ ಅದುವೇ ಪಾನಿಪುರಿ. ಪಾನಿಪುರಿಯನ್ನು ಇಷ್ಟಪಡದೆ ಇರುವವರನ್ನು ಹುಡುಕುವುದು ತುಂಬಾನೇ ಕಷ್ಟ. ಯಾಕಂದ್ರೆ ಪಾನಿಪುರಿಯ ರುಚಿ ಅಷ್ಟರ ಮಟ್ಟಿಗೆ ಜನರನ್ನ ತಲೆಕೆಡಿಸಿದೆ. ಭಾರತೀಯ ಬೀದಿ ಬೀದಿಯಲ್ಲಿ ದೊರೆಯುವ ಪಾನಿಪುರಿಯು ಸ್ಟ್ರೀಟ್ ಫುಡ್ ನಲ್ಲೇ ಅಗ್ರಸ್ಥಾನವನ್ನ ಪಡೆದುಕೊಂಡಿದೆ. ಇತ್ತೀಚೆಗೆ ಇದರ ಬಳಕೆ ಜಾಸ್ತಿಯಾಗಿದ್ದರಿಂದ ಇದನ್ನು ತಯಾರಿಸುವ ಹಾಗೂ ಮಾರುವವರ ಸಂಖ್ಯೆ ಕೂಡ ಜಾಸ್ತಿಯಾಗುತ್ತಿದೆ. ಆದರೆ ದಿನದಿಂದ ದಿನಕ್ಕೆ ಇದರ ಕ್ವಾಲಿಟಿ ಕೂಡ ಹಾಳಾಗಿ ಹೋಗುತ್ತಿದೆ. ಯಾಕಂದ್ರೆ ಇದರಲ್ಲಿ ಬಳಸುವ ನೀರಿನ ಮಟ್ಟ ಹಾಗೂ ಉಳಿದು ಬೆಳೆದ ಕೊಳೆತಂತಹ ಆಲೂಗಡ್ಡೆ ಬಟಾಣಿಯನ್ನ ಬಳಸಿ ರಸ್ತೆ ಬದಿಯಲ್ಲಿ ಕಡಿಮೆ ಬೆಲೆಗೆ ತುಂಬಾ ಜನನೇ ಮಾರುತ್ತಿದ್ದಾರೆ. ಇದೇ ಕಾರಣ ತುಂಬಾ ಜನ ಆರೋಗ್ಯಕ್ಕೂ ಕೂಡ ತುತ್ತಾಗುತ್ತಿದ್ದಾರೆ. ಅಷ್ಟೇ ಅಲ್ಲ, ಆದ್ರೆ ಈ ಪಾನಿಪುರಿಯನ್ನು ತಿನ್ನುವುದರಿಂದ ಆಗುವ ಅನಾಹುತ ಎಂತದ್ದು, ಎಷ್ಟು ಘಾತಕವಾಗಿದೆ ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಹಾಗೂ ಮೊಟ್ಟ ಮೊದಲ ಬಾರಿಗೆ ಈ ಪಾನಿಪುರಿಯನ್ನ ಯಾರು ಹಾಗೂ ಎಲ್ಲಿ ತಯಾರಿಸಿದ್ರು ಅನ್ನುವ ಇಂಟ್ರೆಸ್ಟಿಂಗ್ ಮಾಹಿತಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ನಿಜಕ್ಕೂ ಪಾನಿಪುರಿ ಪ್ರಿಯರಾಗಿದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಭಾರತ ಅನೇಕ ರುಚಿಕರ ಆಹಾರಗಳನ್ನು ಜಗತ್ತಿಗೆ ಪರಿಚಯಿಸಿದ ದೇಶವಾಗಿದೆ. ದಕ್ಷಿಣ ಭಾರತ, ಉತ್ತರ ಭಾರತ ಮತ್ತು ಈಶಾನ್ಯ ಭಾಗಗಳಿಂದ ಆರಂಭಿಸಿ ನಮ್ಮ ದೇಶದ ವಿವಿಧ ಪ್ರದೇಶಗಳಲ್ಲಿ ಅನುಸರಿಸುವ ಆಹಾರ ಸಂಸ್ಕೃತಿಗಳು ಭಿನ್ನವಾಗಿವೆ. ಪ್ರತಿ ರಾಜ್ಯದಲ್ಲಿಯೂ ಆಹಾರ ಪದ್ಧತಿಗಳಲ್ಲಿ ವ್ಯತ್ಯಾಸವಿದೆ. ಆದರೆ ಪಾನಿಪುರಿ ಮಾತ್ರ ಭಾರತದ ಬಹುತೇಕ ಭಾಗಗಳಲ್ಲಿ ಕಂಡುಬರುವ ತುಂಬಾನೇ ಕಾಮನ್ ಆದಂತಹ ಆಹಾರ ಪದಾರ್ಥವಾಗಿದೆ. ಮಲಯಾಳಿಗಳಿಗೆ ಗೊತ್ತಿರದ ಈ ಖಾದ್ಯ ಇಂದು ಕೇರಳದಲ್ಲಿ ವ್ಯಾಪಕವಾಗಿ ಲಭ್ಯವಾಗುತ್ತಿದೆ. ಎಣ್ಣೆಯಲ್ಲಿ ಕರಿದ ಗೋಧಿಯ ಹಿಟ್ಟಿನ ಉಂಡೆಗೆ ಉದ್ದಿನ ಬೇಳೆ ಮತ್ತು ಆಲೂಗಡ್ಡೆಯ ಮಿಶ್ರಣವನ್ನು ತುಂಬಿ ಅದನ್ನು ಖಟ್ಟಾಮಿಟ್ಟ ಪಾಣಿಯಲ್ಲಿ ಅದ್ದಿ ಪಾನಿಪುರಿಯನ್ನ ತಿನ್ನಿಸಲಾಗುತ್ತದೆ. ಪಾನಿಪುರಿ ಭಾರತದಂತ ಲಭ್ಯವಿರುವ ಖಾದ್ಯವಾಗಿದ್ದರೂ ಇದು ದೇಶದ ವಿವಿಧ ಭಾಗಗಳಲ್ಲಿ ವಿಭಿನ್ನ ಹೆಸರುಗಳನ್ನ ಹೊಂದಿದೆ. ಮಹಾರಾಷ್ಟ್ರ, ಆಂಧ್ರಪ್ರದೇಶ, ಕರ್ನಾಟಕದಲ್ಲಿ ಈ ಖಾದ್ಯವನ್ನ ಪಾನಿಪುರಿ ಎಂದು ಕರೆಯಲಾಗುತ್ತದೆ. ಇಲ್ಲಿ ಸಿಗುವ ಪಾನಿ ಹೆಚ್ಚು ಮಸಾಲೆಯುಕ್ತವಾಗಿದ್ದು ಮಸಾಲೆಯನ್ನು ಹೊಂದಿರುತ್ತದೆ. ಉತ್ತರದ ರಾಜ್ಯಗಳಾದಂತಹ ಪಂಜಾಬ್, ಜಮ್ಮು ಕಾಶ್ಮೀರ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಗುಜರಾತ್ ಇಂತಹ ರಾಜ್ಯಗಳಲ್ಲಿ ಇದನ್ನ ಗೋಲ್ಗಪ್ಪ ಎಂದು ಕೂಡ ಕರೆಯುತ್ತಾರೆ. ಇಲ್ಲಿ ಜಲ್ಜೀರಾ ರುಚಿಯ ಪಾನಿಯಲ್ಲಿ ಅದ್ದಿ ಇದನ್ನ ಸೇವಿಸಲಾಗುತ್ತದೆ. ಪಶ್ಚಿಮ ಬಂಗಾಳ ಮತ್ತು ಬಿಹಾರ್ ಮತ್ತು ಜಾರ್ಖಂಡ್ ರಾಜ್ಯಗಳಲ್ಲಿ ಕೆಲವು ಭಾಗಗಳಲ್ಲಿ ಇವುಗಳನ್ನ ಪುಚ್ಕಾಸ್ ಎಂದು ಕೂಡ ಕರೆಯುತ್ತಾರೆ. ಈ ಸ್ಥಳಗಳಲ್ಲಿ ಇದನ್ನ ಹೆಚ್ಚು ಹುಣಸೆ ಹಣ್ಣಿನ ರಸದೊಂದಿಗೆ ಸ್ವೀಕರಿಸಲಾಗುತ್ತದೆ. ಹೀಗೆ ಒಂದೊಂದು ನಾಲ್ಗೆಗೂ ಒಂದೊಂದು ರುಚಿಯ ಪಾನಿಪುರಿ, ಗೋಲ್ಗಪ್ಪ, ಪುಚ್ಕಳಾಗಿ ಈ ಖಾದ್ಯದ ನಮ್ಮಲ್ಲಿ ವರ್ಷಗಟ್ಟಲೆ ಸಿಗುತ್ತದೆ. ಪಾನಿಪುರಿ ಭಾರತದ ಇತಿಹಾಸ ಆರಂಭದಿಂದಲೂ ಜನಪ್ರಿಯ ಖಾದ್ಯವಾಗಿದೆ. ಆದರೆ ಇದು ಎಷ್ಟು ದಿನದಿಂದ ಬಳಕೆಯಲ್ಲಿದೆ ಎಂಬುದು ಇಲ್ಲಿಯವರೆಗೂ ಸ್ಪಷ್ಟವಾಗಿಲ್ಲ. ಆದರೆ ಮಹಾಭಾರತದಲ್ಲಿ ಪಾನಿಪುರಿಯ ಜನನದ ಬಗ್ಗೆ ಆಸಕ್ತಿದಾಯಕ ಕಥೆ ಕೂಡ ಇದೆ. ಪಾಂಡವರು ತಮ್ಮ ರಾಜ್ಯ ಮತ್ತು ಅಧಿಕಾರವನ್ನು ಕಳೆದುಕೊಂಡು ವನವಾಸಕ್ಕೆ ಹೋದಾಗ ದಿನದಿಂದ ದಿನಕ್ಕೆ ಅವರ ಆಹಾರ ಪದಾರ್ಥಗಳು ಖಾಲಿಯಾಗಲು ಪ್ರಾರಂಭಿಸಿದ್ದವು. ಕೊನೆಯಲ್ಲಿ ಸ್ವಲ್ಪ ಗೋಧಿ ಹಿಟ್ಟು ಮತ್ತು ತರಕಾರಿಗಳು ಮಾತ್ರ ಉಳಿದುಕೊಳ್ಳುತ್ತವೆ. ಆಗ ಬುದ್ಧಿವಂತ ದ್ರೌಪದಿ ಈ ಪದಾರ್ಥಗಳನ್ನು ಮಾತ್ರ ಬಳಸಿ ತಯಾರಿಸಿದ ಈ ಒಂದು ಭಕ್ಷ್ಯವೇ ಪಾನಿಪುರಿ. ಹೀಗೆ ಪಾನಿಪುರಿಯ ಉಗಮ ಮಹಾಭಾರತ ಕಾಲದಿಂದಲೂ ಆಗಿದೆ ಎಂದು ಪುರಾಣಗಳು ಸಾರುತ್ತವೆ. ತನ್ನ ವಿಶಿಷ್ಟವಾದ ರುಚಿಯಿಂದ ಆಹಾರ ಪ್ರಿಯರ ಮನ ಗೆದ್ದಿರುವ ಪಾನಿಪುರಿ ನಿಮ್ಮ ತೂಕದ ಮೇಲೆ ಪರಿಣಾಮ ಬೀರುತ್ತದೆ ಎಂಬುದು ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತು? ಪಾನಿಪುರಿಯನ್ನು ಆಳವಾಗಿ ಎಣ್ಣೆಯಲ್ಲಿ ಕರೆಯಲಾಗುತ್ತದೆ. ಇದಕ್ಕೆ ಬೇಯಿಸಿದ ಆಲೂಗಡ್ಡೆ ಮಿಶ್ರಣ, ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕತ್ತರಿಸಿದ ಈರುಳ್ಳಿ, ಮಾವಿನ ಪುಡಿ, ಜೀರಿಗೆ ಪುಡಿ, ಉಪ್ಪು, ಪುದೀನ, ಮೆಣಸಿನ ಪುಡಿ, ಹುಣಸೆ ಹಣ್ಣಿನ ನೀರು, ಇನ್ನೂ ಅನೇಕ ಪದಾರ್ಥಗಳನ್ನು ಪ್ರಾಂತ್ಯಗಳ ರುಚಿಗೆ ಅನುಗುಣವಾಗಿ ಸೇರಿಸಲಾಗುತ್ತದೆ. ಈ ಪಾನಿಪುರಿಯನ್ನು ಸೇವನೆ ಮಾಡುವುದರಿಂದ ದೇಹದ ತೂಕದ ಮೇಲೆ
ಹಲವಾರು ಪರಿಣಾಮಗಳು ಕೂಡ ಬೀರುತ್ತವೆ. ಕೆಲವು ವರದಿ ಮತ್ತು ತಜ್ಞರ ಅಭಿಪ್ರಾಯದ ಪ್ರಕಾರ ಪಾನಿಪುರಿಯಲ್ಲಿರುವ ಜೀರಿಗೆ ಮತ್ತು ಪುದೀನಾ ಆರೋಗ್ಯಕ್ಕೆ ಬಹಳಷ್ಟು ಪ್ರಯೋಜನಕಾರಿ ಎಂದು ಹೇಳುತ್ತಾರೆ. ಸಾಮಾನ್ಯವಾಗಿ ಪಾನಿಪುರಿಯ ನೀರಿನಲ್ಲಿ ಜೀರಿಗೆ, ಪುದೀನಾ ಮತ್ತು ಹುಣಸೆ ಹಣ್ಣುಗಳನ್ನ ಸೇರಿಸಲಾಗುತ್ತದೆ. ಇದು ಒಂದು ರೀತಿ ಆರೋಗ್ಯಕ್ಕೆ ಒಳ್ಳೆಯದು. ಮಾರುಕಟ್ಟೆಯಲ್ಲಿ ಲಭ್ಯವಿರುವ ರೆಡಿ ಟು ಮಿಕ್ಸ್ ಪಾನಿಪುರಿ ಮಸಾಲದಲ್ಲಿ ಕಲ್ಲುಪ್ಪು, ಒಣಗಿದ ಮಾವಿನ ಪುಡಿ, ಜೀರಿಗೆ, ಮೆಣಸಿನ ಪುಡಿ, ಕಪ್ಪು ಉಪ್ಪು, ಪುದೀನಾ, ಒಣಗಿದ ಶುಂಠಿ, ಸಿಟ್ರಿಕ್ ಆಸಿಡ್, ಹುಣಸೆ ಹಣ್ಣನ್ನು ಕೂಡ ಒಳಗೊಂಡಿರುತ್ತದೆ. ಪಾನಿಪುರಿಯಲ್ಲಿ ಕೊಂಚ ಉಪ್ಪನ್ನು ಹೆಚ್ಚಾಗಿ ಬಳಸುವುದರಿಂದ ಉಪ್ಪಿನ ಅತಿಯಾದ ಸೇವನೆಯು ದೇಹಕ್ಕೆ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಹುಟ್ಟುಹಾಕುತ್ತದೆ. ಇದರಿಂದ ಅಧಿಕ ರಕ್ತದ ಒತ್ತಡಕ್ಕೆ ಕಾರಣವಾಗಬಹುದು. ಇದು ಬಿಪಿ ಹೆಚ್ಚಾಗಲು ಕಾರಣವಾಗುತ್ತದೆ. ಇದು ನೇರವಾಗಿ ತೂಕ ನಷ್ಟಕ್ಕೆ ಅಡ್ಡಿಪಡಿಸುತ್ತದೆ. ಆದರೆ ಪಾನಿಪುರಿಗಿಂತ ಪಾನಿಯು ತೂಕ ನಷ್ಟಕ್ಕೆ ಕಾರಣವಾಗಬಹುದೆಂದು ಅನೇಕರ ಅಭಿಪ್ರಾಯ. ಏಕೆಂದರೆ ಇದರಲ್ಲಿ ಪುದೀನಾ ಇರೋದ್ರಿಂದ ಇದು ತೂಕ ನಷ್ಟಕ್ಕೆ ಸಹಾಯವಾಗುತ್ತದೆ. ಇದು ಕರುಳಿನ ಸಮಸ್ಯೆಗಳನ್ನು ಗುಣಪಡಿಸುವ ಮೂಲಕ ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತದೆ. ಚಯಾಪಚನದ ಕ್ರಿಯೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಸುಧಾರಿಸುತ್ತದೆ. ಪಾನಿಪುರಿಯನ್ನು ರವೆ ಮತ್ತು ಮೈದಾದ ಮಿಶ್ರಣದಿಂದ ತಯಾರಿಸಲಾಗುತ್ತದೆ. ಹಿಟ್ಟಿನ ಪದಾರ್ಥಗಳಾದಂತಹ ಮೈದಾ ಮಾನವನ ದೇಹಕ್ಕೆ ಒಳ್ಳೆಯದಲ್ಲ ಎಂದು ಪರಿಗಣಿಸಲಾಗಿದೆ. ಸಣ್ಣ ಸಣ್ಣ ಪುರಿಗಳಂತೆ ಲಟ್ಟಿಸಿ ಎಣ್ಣೆಯಲ್ಲಿ ಕರಿಯುವುದರಿಂದ ಮತ್ತು ಪುರಿಯನ್ನು ಡೀಪ್ ಫ್ರೈ ಮಾಡುವಾಗ ಎಣ್ಣೆಯು ನೀಲಿ ಹೊಗೆ ರಚನೆಗೆ ಕಾರಣವಾಗುತ್ತದೆ. ಇದು ದೇಹಕ್ಕೆ ಹಾನಿಕಾರವಾಗಿರುತ್ತದೆ. ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಪ್ರಕಾರ ಅಡುಗೆ ಎಣ್ಣೆಯನ್ನ ಮತ್ತೆ ಮತ್ತೆ ಬಿಸಿ ಮಾಡುವುದರಿಂದ ಹಾನಿಕಾರಕ ವಿಷವನ್ನ ಬಿಡುಗಡೆ ಮಾಡುತ್ತದೆ. ರಸ್ತೆ ಬದಿಯ ಜಂಕ್ ಫುಡ್ಗಳಲ್ಲಿ ಪ್ರಪ್ರಥಮ ಸ್ಥಾನದಲ್ಲಿ ನಿಲ್ಲುವ ಅತ್ಯಂತ ರುಚಿಕರ ಮತ್ತು ಅಷ್ಟೇ ಕುಲುಚಿತ ಆಹಾರ ಎಂದರೆ ಅದುವೇ ಪಾನಿಪುರಿಯಾಗಿದೆ. ನೀವು ಪಾನಿಪುರಿ ಮಾರುವವರನ್ನ ಸ್ವಲ್ಪ ಹೊತ್ತು ಅಲ್ಲೇ ನಿಂತು ಸೂಕ್ಷ್ಮವಾಗಿ ಗಮನಿಸಿದರೆ ನಿಮಗೆ ಈ ಎಲ್ಲ ವಿಚಾರಗಳು ಅರಿವಿಗೆ ಬರುತ್ತವೆ. ಪಾನಿಪುರಿ ಮಾರುವ ವ್ಯಕ್ತಿ ಆಗಾಗ ತನ್ನ ಕೈ ಒರೆಸಿಕೊಳ್ಳಲು ಒಂದು ಕೆಂಪು ಬಟ್ಟೆಯನ್ನ ಇಟ್ಟುಕೊಂಡಿರುತ್ತಾನೆ. ಆ ಬಟ್ಟೆಯ ಸ್ವಚ್ಛತೆ ನಿಜಕ್ಕೂ ದೇವರಿಗೆ ಪ್ರೀತಿ. ಇನ್ನು ಅದೇ ಬಟ್ಟೆಯಿಂದ ಕೈ ಒರೆಸಿಕೊಂಡು ಒಂದು ಪಾನಿಪುರಿಯನ್ನು ತೆಗೆದುಕೊಂಡು ಅದನ್ನು ತನ್ನ ಹೆಬ್ಬೆರಳಿನ ಉಂಗುರದಿಂದ ಬ್ರೇಕ್ ಮಾಡುತ್ತಾನೆ. ಆದ್ರೆ ಆ ಹೆಬ್ಬೆರಳಿನಲ್ಲಿ ಎಷ್ಟೆಲ್ಲ ಕೊಳೆತ ಗಲೀಜು ಇರುತ್ತದೆ ಎಂದು ಆ ದೇವರಿಗೆ ಗೊತ್ತು, ಆ ವ್ಯಕ್ತಿಗೆ ಗೊತ್ತು. ಹೀಗೆ ಬ್ರೇಕ್ ಮಾಡಿ ಅದನ್ನ ಒಂದು ಬಿಂದಿಗೆಯಲ್ಲಿ ಪಾನಿಯನ್ನು ತುಂಬಲು ತನ್ನ ಮೊಣಕೈ ಕೈವರೆಗೆ ಮುಳುಗಿಸುತ್ತಾನೆ. ಈ ಸಮಯದಲ್ಲಿ ಆತನ ಕೈ ಬೆವರು ಪಾನಿಯ ಒಳಗೆ ಬೆರೆಯುವ ಚಾನ್ಸಸ್ ಜಾಸ್ತಿ ಇರುತ್ತದೆ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯ ದೇಹದ ಮೈ ಬೆವರಿನಲ್ಲಿ ಅತಿ ಹೆಚ್ಚು ರೋಗಕಾರದ ಅಂಶಗಳು ಅಡಗಿರುತ್ತವೆ ಎಂದು ತಜ್ಞರು ಹೇಳುತ್ತಾರೆ ಮತ್ತು ಇದು ನಿಮಗೂ ಗೊತ್ತು. ಹೀಗಾಗಿ ಅತ್ಯಂತ ಸಲೀಸಾಗಿ ಆತನ ದೇಹದ ರೋಗ ರುಜಿನಗಳು ನಿಮಗೆ ವರ್ಗಾವಣೆ ಆಗುವ ಚಾನ್ಸಸ್ ಇರುತ್ತದೆ. ನೀವು ಬೀದಿ ಬದಿಯ ಪಾನಿಪುರಿಯ ಬದಲಾಗಿ ಮನೆಯಲ್ಲೇ ತಯಾರಿಸಿಕೊಂಡು ಸೇವನೆ ಮಾಡಬಹುದು. ಇದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಏಕೆಂದರೆ ಹೊರಗೆ ತಯಾರಿಸಿರುವ ಪಾನಿಯಾಗಲಿ ಪುರಿಯಾಗಲಿ ಬಹಳಷ್ಟು ಸ್ವಚ್ಛತೆಯನ್ನು ಒಳಗೊಂಡಿರುವುದಿಲ್ಲ. ಇದು ಹಂತ ಹಂತವಾಗಿ ಹೊಟ್ಟೆಯಲ್ಲಿ ಉರಿ, ಹೊಟ್ಟೆಯ ನೋವು, ಇನ್ನೂ ಅನೇಕ ಹೊಟ್ಟೆಗೆ ಸಂಬಂಧಿಸಿದ ಅಪಾಯವನ್ನು ನೀವು ಮುಂದೆ ಎದುರಿಸಬೇಕಾಗುತ್ತದೆ. ಆದರೆ ಒಳ್ಳೆಯ ಅಂಗಡಿಗಳಲ್ಲಿ, ಒಳ್ಳೆಯ ಜಾಗದಲ್ಲಿ, ಹೈಜಿನ್ ಇರುವಂತಹ ಜಾಗದಲ್ಲಿ ಇಂತಹ ಪಾನಿಪುರಿಗಳನ್ನು ಸೇವಿಸುವುದರಿಂದ ಇದು ಒಳ್ಳೆಯದು ಎಂದು ತಜ್ಞರು ಹೇಳುತ್ತಾರೆ. ಹಾಗಾದ್ರೆ ಸ್ನೇಹಿತರೆ, ನೀವು ಇಷ್ಟಪಡುವ ಪಾನಿಪುರಿಯನ್ನ ಒಳ್ಳೆಯ ಜಾಗದಲ್ಲಿ ತಿಂದು ಆರೋಗ್ಯವಂತರಾಗಿರಿ ಎಂದು ನಾವು ಕೂಡ ಆಶಿಸುತ್ತೇವೆ. ಪಾನಿಪುರಿ ಬಗ್ಗೆ ಹಾಗೂ ಇನ್ನಿತರ ಸ್ಟ್ರೀಟ್ ಫುಡ್ಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಬರುವ ಸಂಚಿಕೆಯಲ್ಲಿ ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.